ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್. ಈಗ ನಾವು ಮಹಾಮಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಹಗಲಲ್ಲಿ ಹೇಗೆ ಉಂಟು ನೋಡುವ ಬನ್ನಿ. ನೋಡಿ, ಈಗ ಮಹಾಮಾಯಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ, ಗೊಂಬೆ ಇಟ್ಟಿದ್ದಾರಲ್ಲ, ಇಲ್ಲಿ ಪೂಜೆ ಬೆಳಿಗ್ಗೆಯಿಂದನೇ ಆಗ್ತಾ ಇರ್ತದೆ. ಒಂದು ರಾತ್ರಿ 4 ಗಂಟೆಗೆಲ್ಲ ರಾಶಿ ಆಗ್ತದೆ. ಹಾಗೆ ನೋಡಿ, ಇದು ಒಳಗಿನ ದೇವರು. ಒಳಗೆ ಎಲ್ಲ ಈಗ ದಿನಾಲು ಹೀಗೆ ಒಳಗಿರ್ತದೆ. ಇದು ಗೊಂಬೆ ಇಟ್ಟದ್ದು. ಹಾಗೆ ಎಲ್ಲರೂ ಇವತ್ತು ಪೂಜೆ ಎಲ್ಲ ಕಟ್ಟಿಸಿ, ಅಂದರೆ ಹಗಲೊತ್ತು, ಈಗೊಂದು 5:30-6 ಗಂಟೆ ಆಗ್ತಾ ಬಂದಿದೆ. ಇನ್ನು ಇದು ಮೆರವಣಿಗೆಯಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಹೋಗಲಿಕ್ಕಿದೆ ಇದು ದೇವರು. ಈಗ ನೋಡಿ, ತುಂಬ ಜನ ರಶ್ ಇದೆ. ಈಗ ತೆಗಿಲಿಕ್ಕೆ ಸ್ವಲ್ಪ ಸರಿಯಾಗಿ ದೇವರು ಕಾಣ್ತಾ ಇಲ್ಲ ನೋಡಿ. ಎಲ್ಲ ಪೂಜೆ ಮಾಡಿಸುವವರೆಲ್ಲ ಬಂದು ಹಗಲಲ್ಲಿ ಪೂಜೆ ಮಾಡಿಸ್ತಾರೆ. ಈಗ ಇನ್ನು ಸ್ವಲ್ಪ ಹೊತ್ತಾಗುವಾಗ ಈಗ ದರ್ಶನ ಇದೆ. ನಾವು ಈಗ ಅಲ್ಲಿ ದೇವರ ಹತ್ರ ಪೂಜೆ ಮಾಡಿಸಿ ಹೊರಗೆ ದೈವಗಳ ಹತ್ತಿರ ಹೋಗುವ. ಇದು ಹಗಲಲ್ಲಿ ಸಂಜೆ ಒಂದು 5:30 ಗಂಟೆಗೆಲ್ಲ. ಇವತ್ತು ಸ್ವಲ್ಪ ಲೇಟ್ ಆಗಿ ಅಂತ ಇದು ದೇವರು ಹೊರಡಲಿಕ್ಕೆ. ಇಲ್ಲದಿದ್ದರೆ ಕತ್ತಲೆ ಆಗುವಾಗ 6:30ಗೆಲ್ಲ ಹೊರಡ್ತಿತ್ತು. ಈ ಸಲ ಸ್ವಲ್ಪ ಲೇಟ್ ಅಂತ ಹೇಳ್ತಾ ಇದ್ರು. ಗಂಧ ಎಲ್ಲ ತಗೊಂಡು, ಪ್ರಸಾದ ಎಲ್ಲ ತಗೊಂಡು ಈಗ ದೈವದ ಸುತ್ತು ಬರ್ತಾ ಇದ್ದೇವೆ ನೋಡಿ. ಎಲ್ಲ ತುಂಬ ಜನ ಇದ್ದಾರೆ ಸುತ್ತಮುತ್ತಲು. ದೇವರು ಹೊರಡುವುದನ್ನು ನೋಡಲಿಕ್ಕೆ ಹಾಗೂ ಅದರ ಒಟ್ಟಿಗೆ ಮೆರವಣಿಗೆಯಲ್ಲೆಲ್ಲ ಹೋಗ್ತಾರೆ. ವರ್ಷಾಂಪ್ರತಿ ನಡೆಯುವಂಥ ಒಂದು ಜಾತ್ರೆ. ಇಲ್ಲಿ ಏನಂದರೆ, ಇಲ್ಲಿ ಒಂದು ಸಣ್ಣ ಪೂಜೆಗೂ ಇಲ್ಲಿ ಅಷ್ಟು ಮಹತ್ವ ಇದೆ. ಈಗ ಎಲ್ಲ ದೇವಸ್ಥಾನದಲ್ಲಿ ದೇವರನ್ನೊಂದು ಮುಟ್ಟುವಂಥ ಒಂದು ಅವಕಾಶ ಇರುವುದಿಲ್ಲ. ಆದರೆ ಇಲ್ಲಿ ಏನಂದರೆ, ವರ್ಷಕ್ಕೊಮ್ಮೆ ಬಲಿಮೂರ್ತಿ ಅಂದರೆ ಮತ್ತೆ ತರ್ತಾರೆ ನೋಡಿ ಹೊರಗೆ. ಆ ಬಲಿಮೂರ್ತಿಯನ್ನು ಹೊರಗೆ ವೀಕ್ಷಣೆಗೆ ಇಡ್ತಾರೆ. ಆಗ ನಾವು ಮುಟ್ಟಿ ನಮಸ್ಕಾರ ಮಾಡಬಹುದು. ಹಾಗೆ ಮುಟ್ಟಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಬೋದು ನಾವು. ಅದು ಒಂದು ಅವಕಾಶ ನಮಗಿದೆ. ಬೇರೆ ದೇವಸ್ಥಾನಗಳಲ್ಲೆಲ್ಲ ಹಾಗೆ ಇರುವುದಿಲ್ಲ, ಇಲ್ಲಿ ಮಾತ್ರ ಹಾಗಿರೋದು. ಮತ್ತು ಇಲ್ಲಿ ಲಕ್ಕಿಡಿಪ್ಪು ಎಲ್ಲ ಮಾಡಿದ್ದಾರೆ ನೋಡಿ. ಲಕ್ಕಿಡಿಪ್ಪಲ್ಲಿ 20 ರೂಪಾಯಿ ಒಂದು ಲಕ್ಕಿಡಿಪ್ಪಿಗೆ. ಅದರಲ್ಲಿ ಎಲ್ಲ ತಗೊಂಡಿದ್ದಾರೆ. ಈಗ ಅದು ಡ್ರಾ ಆಗಿದೆ ನೋಡಿ. ಇಲ್ಲಿ ಲಕ್ಕಿಡಿಪ್ಪು ಅಂದರೆ ಸೋಫ ಇದೆ, ಹಾಗೆ TV, ಹಾಗೆ ಒಂದು ತವ ಅಂತೆ, ಹಾಗೆ ಫ್ರಿಡ್ಜ್ ಇದೆ ನೋಡಿ. ಫ್ರಿಡ್ಜ್ ಎಲ್ಲ ಇದೆ. ಇದು ಆಸುಪಾಸಿನವರಿಗೆ ಯಾರಿಗಾದರೂ ಬರ್ತದೆ. ಕಳೆದ ಸಲ ಇರಲಿಲ್ಲ, ಅದಕ್ಕಿಂತ ಮೊದಲಿನ ಸಲ ಇಲ್ಲೇ ನಮ್ಮ ಪಕ್ಕದ ಒಂದು ಮನೆಯವರಿಗೆ ಸಿಕ್ಕಿದೆ ಫ್ರಿಡ್ಜ್. ಈಗ ದರ್ಶನ ಪಾತ್ರೆ ಎಲ್ಲ ರೆಡಿಯಾಗಿದ್ದಾರೆ. ಈಗ ದರ್ಶನ ಆಗ್ತದೆ ನೋಡಿ. ದರ್ಶನದಲ್ಲಿ ಹೊರಡಲಿಕ್ಕೆ ಬಲಿಮೂರ್ತಿ ಮೆರವಣಿಗಿದೆ, ಹಾಗೆ ಗೊಂಬೆ ಮೆರವಣಿಗಿದೆ. ಆದ ನಂತರ ಹೋಗುವುದು.
ಅದಕ್ಕೆ ಕಾಡಿಗೆ ಹೋಗೋದು ಅಂತ ಹೇಳೋದು. ನೋಡಿ ದರ್ಶನ ಆಗ್ತಾ ಉಂಟು ಈಗ. ಈಗ ನೋಡಿ ಕತ್ತಲೆ ಆಗ್ತಾ ಬಂತು. ಇನ್ನು ಈಗ ಹೊರಡಲಿಕ್ಕಾಯಿತು. ಈ ದರ್ಶನ ಆಗಿ ಈಗ ಹೊರಡ್ತದೆ ದೇವರು. ಒಳಗಿದ್ದವರೆಲ್ಲ ಹೊರಗೆ ಬರ್ತಿದ್ದಾರೆ ನೋಡಿ. ಈಗ ಬಲಿಮೂರ್ತಿಯನ್ನು ಹೊರಗೆ ತರುವುದು. ಈಗ ನೋಡಿ ದರ್ಶನ ಪಾತ್ರೆ ಹೊರಗೆ ಬಂದ ತಕ್ಷಣ ಬಲಿಮೂರ್ತಿ ಹೊರಗೆ ತರ್ತಾರೆ. ಆ ಬಲಿಮೂರ್ತಿ ಈಗ ಇನ್ನು ಪ್ರದಕ್ಷಿಣೆ ಆಗಬೇಕು 3 ಬಾರಿ ದೇವಸ್ಥಾನದ ಸುತ್ತ ದರ್ಶನದಲ್ಲಿ ತಗೊಂಡೋಗ್ತಾರೆ. ನೋಡಿ ಇದೇ ಬಲಿಮೂರ್ತಿ ಹೊತ್ಕೊಂಡು ಈಗ ಸುತ್ತು ಬರಲಿಕ್ಕಿದೆ.
ಈಗ 2 ಸುತ್ತಾಯಿತು. ಈಗ ಇನ್ನು 3ನೇ ಸುತ್ತು ಬರಬೇಕು. ಈಗ ನೋಡಿ 3 ಸುತ್ತಾಯಿತು. ಈಗ ಬಲಿಮೂರ್ತಿಯನ್ನು ಇಲ್ಲಿ ಇಡ್ತಾರೆ ವೀಕ್ಷಣೆಗೆ. ಈಗ ಒಳಗಿದ್ದ ಗೊಂಬೆಯನ್ನು ಹೊರಗೆ ತರ್ತಾರೆ. ಮತ್ತು ಎಲ್ಲರೂ ಅದರ ಬಲಿಮೂರ್ತಿಯನ್ನು ಮುಟ್ಟಿ ನಮಸ್ಕರಿಸ್ತಾ, ಅಲ್ಲಿ ಸ್ವಲ್ಪ ರಶ್ ಆಗ್ತದೆ, ಆಗ ಎಲ್ಲ ವೀಡಿಯೋ ತೆಗಿಲಿಕ್ಕೆ ಆಗೋದು ಕಷ್ಟ.
ಈಗ ನೋಡಿ 3 ಸುತ್ತು ಆಯಿತು. ಈಗ ಇನ್ನು ಹೊರಡುವುದು. ಮೆರವಣಿಗೆ ಹೋಗುವವರೆಲ್ಲ ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಲಿಮೂರ್ತಿ ಹತ್ರ ಇನ್ನೂ ಎಲ್ಲ ತುಂಬ ರಶ್ ಆಗಲಿಕ್ಕಿದೆ. ಎಲ್ಲ ಅದರದ್ದು ಆಶೀರ್ವಾದ ತಗೊಳ್ಳಿಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ, ಲೈನ್ ನಿಂತಿದ್ದಾರೆ. ಎರಡು ದಿನ ಆಸುಪಾಸಿನವರೆಗೆ ಹಬ್ಬವೂ ಹಬ್ಬ, ತುಂಬ ಖುಷಿ. ಬೆಳಿಗ್ಗೆ ಈ ಕೋಳಿ ಎಲ್ಲ ಮಾಡುವವರು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 3 ಗಂಟೆ ತನಕ ಕೋಳಿ ಎಲ್ಲ ಕುಯಿಸ್ತಾರೆ. ಅದು ಒಂದು ಗಮ್ಮತ್ತು ಅವರಿಗೆ. ವರ್ಷಕ್ಕೊಮ್ಮೆ ಮಾತ್ರ ಕೋಳಿ ಕೊಯ್ಲಿಕ್ಕಿರೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.